ಲೈಫಲ್ಲಿ ಖುಷಿಯಾಗಿಲ್ವಾ ನೀವು ಸೀರಿಯಸ್ಲಿ? ನಿಮಗೇನಾದರೂ ಟಿಪ್ಸ್ ಬೇಕಾ? ಐ ಲವ್ ದಿಸ್ ಬಿಟ್ ಆಫ್ ಜರ್ನಿ. ಅಂದರೆ ಈ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸೊ ನಾನಿವತ್ತು ಮ್ಯಾಂಗ್ಳೂರಲ್ಲಿ ನಂದೊಂದು ಫೇವ್ರೆಟ್ ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಸರಿ ಮಹಾಲಿಂಗೇಶ್ವರ ಟೆಂಪಲ್ಗೆ ಹೋಗಿ ಪ್ರೇ ಮಾಡಿ ಅಲ್ಲಿಂದ ಹೋಗೋಣ. ಲಾಕ್ಡೌನಿಂದ ಆಗಿರೋ ಎಲ್ಲ ಪ್ರಾಬ್ಲಮ್ಸ್ನ ಸೈಡ್ಗೆ ಇಟ್ಟರೆ, ಈ ಪ್ಯಾಂಟ್ ಒಂದು ಟೈಟ್ ಆಗೋ ಸಮಸ್ಯೆ ಇನ್ನೊಂದು ಸೈಡಲ್ಲಿ ಇರಬೇಕು. ಒಂದೇ ಒಂದು ಪ್ಯಾಂಟ್, ಒಂದು ಶರ್ಟ್ ಆಗ್ತಾ ಇಲ್ಲ, ಎಲ್ಲ ಸೊಂಟದಿಂದ ಮೇಲೆ ಹೋಗ್ತಿಲ್ಲ, ಮೇಲೆ ಹೋದ್ರೆ ಕೆಳಗಡೆ ಬರಲ್ಲ. ಹಾಗೆ ಮ್ಯಾಂಗ್ಳೂರ್ ಇನ್ಫೋಸಿಸ್ ಕ್ಯಾಂಪಸ್ ಇಲ್ಲಿರೋದು, ಆದರೆ ಇವಾಗ ಫುಲ್ ಫಾಗ್ ಇದೆ, ಕಾಣಿಸ್ತಾ ಇಲ್ಲ. ನನಗೊಂದು ಚಾಕ್ಲೇಟ್ ಆಗಬೇಕು. ಬನ್ನಿ ಒಂದು ಚಾಕ್ಲೇಟ್ ತೊಗೊಳ್ಳೋಣ. ಎಲ್ಲಿ ತೊಗೊಳ್ಳೋಣ? ಎಷ್ಟು? ಹಾಂ, ಪರವಾಗಿಲ್ಲ ಕೊಡಿ. ಲೆಫ್ಟ್ ಹಿಯರ್ ವಿ ಹ್ಯಾವ್ ಟು ಟೇಕ್ ಲೆಫ್ಟ್. ಅಂಕಲ್ ಅಂದ್ಕೊಂಡಿರ್ತಾರೆ ಮೋಸ್ಟ್ಲಿ ಬೀಚಲ್ಲಿ ಇವ್ನ ಗರ್ಲ್ ಫ್ರೆಂಡ್ ವೆಯ್ಟ್ ಮಾಡ್ತಾ ಇರ್ತಾಳೆ, ಅದಕ್ಕೆ ಚಾಕ್ಲೇಟ್ ತೊಗೊಂಡಿದ್ದಾನೆ. ನಾಸ್ಟಾಲ್ಜಿಯಾ. ಮ್ಯಾಂಗ್ಳೂರಲ್ಲಿ ನನಗೆ ತುಂಬ ಇಷ್ಟ ಆಗೋ ಪ್ಲೇಸ್ ಅಂದರೆ ಅದು ಸೋಮೇಶ್ವರ ಬೀಚ್. ತುಂಬ ಖುಷಿಯಾದರೂ ಇಲ್ಲೇ ಬರ್ತೀನಿ, ತುಂಬ ಬೇಜಾರಾದರೂ ಇಲ್ಲೇ ಬರ್ತೀನಿ. ಅಲ್ಲಿ ಮೇಲೆ ಕಾಣಿಸ್ತಿರೋದು ಅದು ಸೋಮೇಶ್ವರ ಟೆಂಪಲ್. ಅದು ತುಂಬ ಚೆನ್ನಾಗಿದೆ, ಬರ್ಬೋದು. ಬಂದು ಕೂತ್ರೆ ಏನೋ ಒಂದು ಖುಷಿ. ಬನ್ನಿ, ಮೀನು ಹಿಡಿತಾ ಇದ್ದಾರೆ ನೋಡೋಣ. ಏ ಟಾಮಿ, ಕಾಲೇಜ್ ಮೇನಡ. ನಿಜ ಅನ್ಬೇಕಿದ್ರೆ ನನ್ನ 2 years ಕಾಲೇಜ್ ಲೈಫಲ್ಲಿ ನಾನು ಕ್ಲಾಸಲ್ಲಿ ಇದ್ದಿದ್ದಕ್ಕಿಂತ ಜಾಸ್ತಿ ಬೀಚಲ್ಲೇ ಇದೆ. ಅಂದರೆ 9 to 5 ಕ್ಲಾಸ್ ಇದ್ದಿದ್ದು, 5:15ಗೆ ಅಂಕಲ್ ಹತ್ರ ಟೀ ಕೊಡ್ತು ಡೈಲಿ ಬರ್ತಾಯಿದ್ದೆ ಬೀಚ್ಗೆ. ಇಲ್ಲಿ ಅಂದರೆ ಇವಾಗ ಇವರು ನನಗೆ ಪರಿಚಯ ಇಲ್ಲ, ಆವಾಗ ನನಗೆ ಅವರೊಬ್ಬರು ಬಾಲಣ್ಣ ಅಂತ ಒಬ್ಬರಿದ್ದರು, ಪರಿಚಯ ಇದ್ದರು. ಅವರು ಮೀನು ಹಿಡಿಯುವಾಗ ಅವ್ರ ಜೊತೆ ಕೂತು ಮಾತಾಡ್ತಾ ಇದ್ದೆ. ಆ್ಯಕ್ಚುಲಿ ನನ್ನ ಬರ್ಡೇ ಇವತ್ತು, ನನಗೆ ತುಂಬ ಕಾಲ್ ಬರ್ತಾ ಇದೆ, ಆದರೆ ನನಗೆ ಬರ್ಡೇ ಅಂದರೆ ಅಷ್ಟು ಇಷ್ಟ ಇಲ್ಲ. ಲೈಫಲ್ಲಿ ಖುಷಿಯಾಗಿಲ್ವಾ ನೀವು ಸೀರಿಯಸ್ಲಿ? ನಿಮಗೇನಾದರೂ ಟಿಪ್ಸ್ ಬೇಕಾ? ಏನಿಲ್ಲ, ಮಾರ್ನಿಂಗ್ ಎದ್ದು 2 ಮೀಮ್ಸ್ ನೋಡಿ, ಮಧ್ಯಾಹ್ನ ಊಟಕ್ಕಿಂತ ಮುಂಚೆ 2 ಮೀಮ್ಸ್ ನೋಡಿ, ರಾತ್ರಿ ಮಲಗೋದಕ್ಕಿಂತ ಮುಂಚೆ 2 ಮೀಮ್ಸ್ ನೋಡಿ, ಖುಷಿಯಾಗಿರ್ತೀರ ಲೈಫಲ್ಲಿ.
ಲೆಟ್ಸ್ ಗೋ. ಕುಡಿಯೋದು ನಿಮ್ಮ ಪರ್ಸ್ನಲ್, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೆ ಪಬ್ಲಿಕ್ ಪ್ಲೇಸಲ್ಲಿ ಬಂದು ಈ ಥರ ಮಾಡೋದು ಸರಿಯಲ್ಲ. ನಮ್ಮ ತೊಕ್ಕೊಟ್ಟು ಬ್ರಿಡ್ಜ್ ಇದೆ ಅಲ್ಲ, ಅದು ಆ್ಯಕ್ಚುಲಿ ವಿಸಿಟಿಂಗ್ ಪ್ಲೇಸ್ ಅಲ್ಲ. ಜಸ್ಟ್ ನೀವು ಮ್ಯಾಂಗ್ಳೂರು ಟು ಕೇರಳ ಟ್ರಾವೆಲ್ ಮಾಡುವಾಗ ಸಿಗುತ್ತೆ ಬ್ರಿಡ್ಜ್. ಐ ಲವ್ ದಿಸ್ ಬಿಟ್ ಆಫ್ ಜರ್ನಿ. ಅಂದರೆ ಇದ್ರ ಮೇಲೆ ಕ್ರಾಸ್ ಮಾಡ್ತೀವಲ್ಲ ಅವಾಗ 30 to 40 seconds ಜರ್ನಿ ಇದೆಲ್ಲ, ತುಂಬ ಅಂದರೆ ತುಂಬ ಇಷ್ಟ ನನಗೆ. ಬಸ್ ಯಾವುದ್ರಲ್ಲೇ ಬರಲಿ, ಎಷ್ಟೇ ರಶ್ ಇರಲಿ, ಆದರೆ ಒಂದ್ಸರಿ ವ್ಯೂನ ನೋಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ರೈಡ್ ಹೋಗ್ಬಿಟ್ಟು ರಿಟರ್ನ್ ಬಂದೆ ನಾನು. ಮಗನ ಬರ್ಡೇ ಅಂತ ಅಮ್ಮ ಪಾಯಸ ಮಾಡಿಟ್ಟಿರ್ತಾರೆ ಇವಾಗ, ನಾನು ಅದನ್ನ ತಿಂದು ರಿಟರ್ನ್ ಬರ್ತೀನಿ. ಚಿಕ್ಕು ಗಿಡ ನೆಡೋ ಕಾರ್ಯಕ್ರಮ ಇದೆ, ಸಿಗೋಣ ಅದರಲ್ಲಿ, ಬನ್ನಿ. ನಾನು ಲಾಸ್ಟ್ ವೀಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದ್ರು, ಐ ವಿಲ್ ರೀಡ್ ದ್ಯಾಟ್. ನೇಹಾ ಶೆಟ್ಟಿ, ನನ್ನ ಒಂಜಿ ಶೋಕ್ ಎಲ್ಲಿಯ ಚಿಕ್ಕು ಮರ ನಡ್ಲೆ. ಶೋಕುಂಡು ಎಲ್ಲೆಲ್ಲ ಉಂಡು ಮರ ಅವು ದೈವಿಂದು ಮಲೇಶ್. ಸೊ ನೇಹಾ ಶೆಟ್ಟಿಗೋಸ್ಕರ ಇವತ್ತು ನಾವು ಚಿಕ್ಕು ಗಿಡನ ನೆಡೋಣ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಾಗೀತೆ ಸ್ವಲ್ಪ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಿಟ್ ದ ಲೈಕ್ ಬಟನ್, ಶೇರ್ ದಿ ವಿಡಿಯೋ, ಕಾಮೆಂಟ್ ಆನ್ ದಿ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಗಿಡ ನೆಡಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಅದನ್ನೇ ನೆಡೋಣ. ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ ವಿದೌಟ್ ಡಿಪೆಂಡಿಂಗ್ ಆನ್ ಅದರ್ಸ್. ಬಾಯ್, ಜೈ ಹಿಂದ್. ಹಾಗೆ ನನ್ನ ಅಜ್ಜಿ ನೋಡಿ ಇಲ್ಲೇ ಇದ್ದಾರೆ, ನನ್ನ ಅಜ್ಜಿ ಇಲ್ಲೇ ಸೆಟ್ಲಾಗಿರೋದು ನೋಡಿ. ಅವರು ಈಗ ಚಿಕ್ಕು ಗಿಡನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋತಾರೆ. ದೊಡ್ಡ ಇರ್ನ ಪುಲ್ಲಿನ ಬರ್ಡೇನಿ ಭಾರಿ ಗಮ್ಮತ್ತುಂಡು.